ಬಂದೊದಗಿದ ಸಂಗ್ರಾಮವಿದು. ರಾವಣನ ರಾಕ್ಷಸ ಸಾಮ್ರಾಜ್ಯವನ್ನೇ ಎದುರಿಸಬೇಕಾಗಿ ಬಂದುದು ಮಡದಿಯಾದ ಸೀತೆಯನ್ನು ಹಿಂತರುವುದಕ್ಕಾಗಿ. ಸೂರ್ಯವಂಶೀಯನಾಗಿ ದಶರಥಾತ್ಮಜನಾಗಿ ರಾಮನಾಗಿ ನನಗಿದು ಕರ್ತವ್ಯ. ಸರಿ, ಆದರೂ ಈ ಧರ್ಮ ಸಂಗ್ರಾಮದಲ್ಲಿ ವಿಭೀಷಣ ಶ್ರೀರಾಮಚಂದ್ರಮ ರಾವಣನ ತಮ್ಮನಾಗಿಯೂ ಪರಮ ಧಾರ್ಮಿಕನಾದಂತಹ ನಿನ್ನ ಸೇವೆ ಅನುಪಮವಾದುದಯ್ಯ. ಪ್ರಭು, ವಿಭೀಷಣ ಶರಣನಾದ ನನಗೆ ಶರಣ್ಯನಾದ ನಿನ್ನನ್ನು ಸೇವಿಸುವುದು ನನಗೊದಗಿದಂತಹ ಸುವರ್ಣಾವಕಾಶವೇ ಸರಿ. ಇದು ನನ್ನ ಪೂರ್ವಜನ್ಮದ ಪುಣ್ಯವೇ ಇರಬೇಕು ದೇವ. ಆಗಲಯ್ಯ. ಹನುಮಂತ ಸುಗ್ರೀವರ ನೇತೃತ್ವದಲ್ಲಿ ದಾಸನಾದ ನಿನ್ನನ್ನೊಳಗೊಂಡ ಸಮಗ್ರ ಕಪಿಪಾಳಯ ತಮ್ಮ ಪ್ರಾಣವನ್ನೇ ಪಣವಾಗಿರಿಸಿ ನಡೆಸುತ್ತಿರುವ ಈ ಘೋರ ಸಂಗ್ರಾಮಕ್ಕೆ ಪ್ರತಿಯಾಗಿ ಕೃತಜ್ಞನಾಗಿ ನಿಮ್ಮನ್ನು ಹೊಗಳುವುದನ್ನುಳಿದು ಮತ್ತೇನು ಮಾಡಲಯ್ಯ. ಸ್ವಾಮಿ, ಹನುಮಂತ, ವಾನರ ವರ್ಗದ ನಮ್ಮನ್ನು ನರೋತ್ತಮನಾದ ನೀನು ಸಮಾನವಾಗಿ ಗುರುತಿಸಿ ಗೌರವಿಸಿ ಅವಕಾಶ ನೀಡಿದ್ದು ನಮ್ಮ ಮಹಾಭಾಗ್ಯ. ಆಗಲಿ ಹನುಮಂತ. ಅನುಜ ಲಕ್ಷ್ಮಣ, ಅಗ್ರಜ, ಅಣ್ಣನಾದ ನನಗೆ ಬೇಕಾಗಿ ಸರ್ವ ಸುಖಗಳನ್ನು ತೊರೆದು ಅವಿರತ ಸೇವೆ ಮಾಡುತ್ತಿರುವೆ. ಈಗೀಗ ನಡೆದಂತಹ ಘನಘೋರ ಸಂಗ್ರಾಮದಲ್ಲಿ ಆ ರಾವಣನಿಗಿಂತಲೂ ಬಲಿಷ್ಠನಾದಂತಹ ಆತನ ಮಗ ಇಂದ್ರಾರಿ ಸಾಯುವಂತಾದದ್ದು ನಿನ್ನ ವೃದ್ಧ ಸಾಹಸ ಧೈರ್ಯಗಳಿಗೆ ದ್ಯೋತಕವಾಗಿದೆ ತಮ್ಮ. ಅಣ್ಣ, ತಮ್ಮ, ನಿನ್ನ ಸೇವೆಯೇ ನನ್ನ ಜೀವನದ ಪರಮ ಪುರುಷಾರ್ಥ. ಅಂದು ತಾಯಿ ಗುರುವಾಗಿ ಆಡಿದ ಮಾತಿನಂತೆ ತಂದೆಯಾಗಿ ನಿನ್ನನ್ನು ತಾಯಿ ಸೀತೆಗೆ ಮಗನಾಗಿ ಹೊಂದಲು ಯಥಾ ಸಾಧ್ಯ ಶ್ರಮ ಪಡುತ್ತಾ ಇರುವೆನಯ್ಯ. ಆಗಲಿ. ನಿಮ್ಮೆಲ್ಲರ ಧೈರ್ಯ ಸಾಹಸಗಳಿಂದಾಗಿ ಈವರೆಗೆ ನಡೆದಂತಹ ಸಂಗ್ರಾಮದಲ್ಲಿ ವಿಜಯಿಗಳಾಗಿದ್ದೇವೆ. ಮುಂದೇನು ಕಾದಿದೆಯೋ ನಮಗೆ ತಿಳಿದಿಲ್ಲ. ಸ್ವಲ್ಪ ದಣಿದವರಿದ್ದೀರಿ, ಮೈ ಮರೆಯದ ಹಾಗೆ ವಿಶ್ರಾಂತಿಯನ್ನು ಪಡೆಯೋಣ.
ಯಾರೆಂದುಕೊಂಡಿದ್ದೀರಿ? ರಾವಣೇಶ್ವರನೆಂದು ಕೇಳಿದ್ದೇವೆ. ಹಾಗೆ ಸರಿ, ಹಾಗೆ ಅನೇಕ ವಿಧ ಲಾಲಿಸಬೇಕು. ಲವನಕ್ಕೆ ಸುರನರ ಭೋಜ ಚತುರ್ದಶ ಭುವನಗಳಿಗಧಿಪತಿಯಾದ ಈ ರಾವಣೇಶ್ವರನಿಗೆ ನರವಾನರರು ಸೇರಿ ಒಡ್ಡಿದಂತಹ ಪಂಥಾಹ್ವಾನ. ಈ ಯುದ್ಧ ಇದನ್ನು ಎದುರಿಸುವುದಕ್ಕೆ ಬೇಕಾಗಿ ರಾಕ್ಷಸ ಸಮೂಹವನ್ನೇ ಮುಂದೊಡ್ಡಿದರೂ ಕೂಡ ಇದು ತನಕ ಅನುಭವಿಸಿದ್ದು ಪರಿಭವದ ಪರಂಪರೆಯನ್ನು ಮಾತ್ರ. ಇದನ್ನು ಪರಿಮಾರ್ಜನೆ ಮಾಡಲು ಬೇಕಾಗಿ ಮುಂದಾಗಿ ಹೋದವನು ರಾಕ್ಷಸ ಕುಲದ ತಿಲಕನೆನಿಸಿದಂತಹ ಇಂದ್ರಾರಿ. ಆತನ ವಿಜಯ ವಾರ್ತೆಯನ್ನು ಕೇಳುವ ಪ್ರತೀಕ್ಷೆಯಲ್ಲಿ ಈ ಸುವರ್ಣಲಂಕೆ ಇರುವಾಗ ಯಾರದು ಕೈಗೊಂಡು ತಾರಕ ದಿವ್ಯ ವೈರಿಗೆ ಬಿಲ್ಲವಿಸಿದನು ಭಕ್ತಿ ಭಾವದಲ್ಲಿ. ಎದ್ದೇಳು, ಯಾರೋ ನೀನು? ನಾನು ರಾಯರೇ, ಸಂದೇಶಚಾರಕ. ಓಹೋ, ಏನು ಬಂದೆ? ನಿಮ್ಮ ಮಗನೊಂದಿಗೆ ಉತ್ತರಂಗದ ಒಳಗೆ ಹೋದವ. ಯುದ್ಧರಂಗಕ್ಕೆ ಹೋದವನು ಏನು ವರ್ತಮಾನ? ಲಾಲಿಸಬೇಕು ದಾನವೇ ಜೋರ ಕೇಳು ಕೇಳಯ್ಯ. ಏನದು? ನಿಮ್ಮ ಪಣೆಯನ್ನು ಪಡೆದು ಯುದ್ಧಕ್ಕೆ ಹೋಗುವಾಗ ಹಿಂದಿನಿಂದ ತೋತನೋಳ ಪಡೆ ಪಡೆದು. ಯಾರು ಹೇಳಿದ್ದು ಹೀಗೆ? ಹಿಂದಿನಿಂದ ಸೈನಿಕರು ಹೇಳಿದ್ದು. ಓಹೋ, ಆಗ ನಮ್ಮ ಇಂದ್ರಾರಿ ಮಾಯಕದ ಯುದ್ಧ ಮಾಡಿದ್ದು. ಯುದ್ಧದಲ್ಲಿ ಎಲ್ಲ ಮಂಗಗಳು ನೆಲಕ್ಕೆ ಬಿದ್ದ. ಸಂತೋಷದ ವಿಚಾರ. ಆಗ ಒಬ್ಬ ಬಂದ. ಯಾರು? ಬಿಟ್ಟ ಸೇನೆ ಕಂಡು ರಾಮ ಬಂದನೆ. ಬಂದದೇ ಬಂದದ್ದು ಒಂದೇ ಶರ. ಯಾವುದು? ಶಬ್ದ ಭೇದಿ. ಶಬ್ದ ಭೇದಿಯೋ? ಅದನ್ನು ಬಿಟ್ಟದು ರಾಯರೇ. ಹೋಗ ನಮ್ಮ ಇಂದ್ರಾಣಿ ಮೇಲಿದ್ದವರು ಕೆಳಗೆ ಬಂದ್ರು. ಪಡು ಮಾನವ ಬದಿ ಕೇಳು. ಯಾರು ಹೇಳಿ? ಇಂದ್ರಾರಿ ಪರನಾರಿಯ ಅಪಹರಿಸಿ. ಯಾರು ಹೇಳಿದ? ರಾಮ. ನಂತರ ಯುದ್ಧ ರಾಯರೇ. ಎಂತ ಯುದ್ಧ, ಎಂತ ಯುದ್ಧ. ಯುದ್ಧದಲ್ಲಿ ನಮ್ಮ ಇಂದ್ರಾರಿ ಸೋತಲ್ವ ರಾಯರೇ? ಇಂದ್ರಾರಿ ಸೋತನೆ. ಮೂಗಿಲಿಲ್ಲ ಇನ್ನೂ ಉಂಟು.
ಹೀಗೆ ಸೋತಂತಹ ಇಂದ್ರಾರಿ ನೇರವಾಗಿ ಹನುಮಂತನ ಬಳಿ ಬಂದ. ಹನುಮಂತನಿಗೂ ಇಂದ್ರಾರಿಗೂ ಘನಘೋರ ಯುದ್ಧ. ಭಯಾನಕ ಯುದ್ಧದಲ್ಲಿ ಮತ್ತೆ ಇಂದ್ರಾರಿಗೆ ಸೋಲಾಯಿತು. ಇಂದ್ರಾರಿ ಮತ್ತೆ ಸೋತನೆ. ಮತ್ತೆ ಇನ್ನೂ ಉಂಟು. ಅಂತರ ಕೋಪದಿಂದ ಸೀತೆಯ ಹೆಡೆ ಹಿಡಿದು ಧರಣಿ ಥರ ಧರಣಿ ಧರಣಿ ಥರ ಧರಣಿ ಧರ 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 ಅಂತ ಹೇಳ್ಕೊಂಡು ಬಂದ. ಸೀತೆಯನ್ನು ತಂದನೆ. ನಿಜವಾದ ಸೀತೆ ಅಲ್ಲ, ಮತ್ತೆ ಮೈಕದ ಸೀತೆ, ಮಾಯಕದ ಸೀತೆ. ಹೆಡೆ ಮುಡಿ ಹಿಡಿದದ್ದು, ಕತ್ತಿ ಎತ್ತಿದ್ದು. ಆಗ ಒಬ್ಬ ಬಂದ ಹನುಮಂತ. ಶ್ರೀಮಂತ ಕಳನೆ ಕೇಳು, ಪೌಲಾಸ್ಯದ ಸುತ ನಿನ್ನ ತಾತ ಮಾಡು. ಹನುಮಂತ ಬಂದ. ಮಗನ ಮಿಂದ್ರಾರಿ ಓದದಿರು ರಗಳೇನು. ವೃಕ್ಷ ತರೋದ ಮನೆ ಸಾರಂತ ಸಾರಂತ ಅಂತ ಹೇಳಿದ್ದು ತಲೆ. ಆಮೇಲೆ ಆಮೇಲೆ ವಿಶ್ರಾಂತಿ. ಎದ್ದೇಳು. ವಿಶ್ರಾಂತಿಯ ಬಳಿಕ ನಮ್ಮ ಇಂದ್ರಾರಿ ನೇರವಾಗಿ ಕುಂಬಳೆಗೆ ಹೋದ್ರು. ಮೂಲಣಿ ಕುಂಬಳೆಯೋ. ಅಲ್ಲಿ ಮಾರಣೆಯಾಗರಾಯರೆ. ಎಂತ ಹೋಮ ಎಂತ ಹೋಮ, ಎಂತ ಧೂಮ ಎಂತ ಧೂಮ. ಯಾರಿಗೂ ಹೇಳೋದು ಧೂಮ ಹೊಗೆ. ಹೊಗೆ ಆಗ ಎಲ್ಲಿಂದ ಬಂದ ಅಂತ ಗೊತ್ತಿಲ್ಲ. ಯಾರು? ಲಕ್ಷ್ಮಣ ಮತ್ತು ಕಾಪಿ ಸೇಮೆ ತಡ್ಡಿ. ಏನು ಏನು? ಲಕ್ಷ್ಮಣ ಮತ್ತು ಕಾಪಿಗೆ ಸೇಮೆ ತಡ್ಡಿ. ಲಕ್ಷ್ಮಣ ಮತ್ತು ಕಪಿಸೇನ ಬಡೆ ಬಂದದ್ದು ಯಾಗವನ್ನು ಹಾಳು ಮಾಡಿ. ಆಮೇಲೆ ನಮ್ಮ ಇಂದ್ರಾರಿ ಕುಳಿತಲ್ಲೇ ಇದ್ರು. ಓಹೋ, ಏಳು ದೈವತ್ರು ಅಲ್ಲಿ ಹೇಳಿದ್ದು ಲಕ್ಷ್ಮಣ ಸರಿಯಾಗಿ ಹೇಳಬೇಕಲ್ಲವೇ? ಹೀಗೆ ಹೇಳಿದ್ದು. ಆದರೂ ನಮ್ಮ ಇಂದ್ರಾರಿ ಹೇಳಲಿಲ್ಲ, ಕುಳಿತಲ್ಲೇ ಇದ್ರು. ಅಂತರ ಕೋಪದಿಂದ ಲಕ್ಷ್ಮಣ ತನ್ನ ಎಡಗಾಲಿನಿಂದ ಇಂದ್ರಾರಿಯ ಕಪಾಳಕ್ಕೆ ಹಾಕಿದ್ದು. ಇಂದ್ರಾರಿ ಸುಮ್ಮನೆ ಕುಳಿತಾನೆ. ಆಗ ನಮ್ಮ ಇಂದ್ರಾರಿ ದೀಕ್ಷೆಯನ್ನು ಬೆಸೆದೆಂದು. ಲಕ್ಷ್ಮಣನೇ ನೀನು ಲಕ್ಷ್ಯವೆಲ್ಲೆಂದ. ಆಮೇಲೆ ಯುದ್ಧರಾಯರೇ. ಎಂತ ಯುದ್ಧ ಎಂತ ಯುದ್ಧ. ಈ ಬದಿಯಲ್ಲಿ ಇಂದ್ರಾರಿ, ಓ ಬದಿಯಲ್ಲಿ ಲಕ್ಷ್ಮಣ. ಬಾಣ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ. ಸಾಯಂಕ ಬೈಕ್ ಸಾಯಂಕ ಬೈಕ್ ಸಾಯಂಕ ಬೈಕ್ ಸಾಯಂಕ. ಏನಾಯ್ತು? ಲಕ್ಷ್ಮಣನ ಒಂದು ಬಾಣಕ್ಕೆ ನಮ್ಮ ಇಂದ್ರಾರಿಯ ತಲೆ ಹಾರೆ. ಗಾಳಿಗೊಡ್ಡಿದ ದೀಪದಂತೆ ಉಚ್ಚಾಡಿಸಲು ದುಷ್ಕೃತವ ಬೈದನು ಹೊರಡಿ ಬಸವಳಿದು ಏಳುವನು ಕುಳಿತಪನು ಯೋಚಿಪ ಕೂಡದನವನು ಕಂಡರಾರಿಗೂ ಬಾಳುವೆಯು ಬೇಡೆಂದು ಕಾಮದು ಎನ್ನುತ್ತ ಹಲುಬಿದನು ವಿಸ್ಮಿತನಾಗಿ. ಬರಸಿಡಿಲಿನ ಹಾಗೆ ಬಂದೆರಗಿದ ಸುತನ ಮರಣ ವರ್ತಮಾನಕ್ಕೆ ಲಂಕೆಯ ಸ್ಥೈರ್ಯವೇ ಹುದುಗಿ ಹೋಯಿತಲ್ಲ. ಇಂದ್ರಾರಿಯಂತಹ ಮಗನನ್ನು ಪಡೆಯುವುದಕ್ಕೆ ಪೂರ್ವ ಪುಣ್ಯದ ಪ್ರಾಪ್ತಿ ಬೇಕಾಗಿತ್ತು. ಮಡಿದೆಯ ಮಗನೇ, ನೀನೇ ಮಡಿದೆ ಅಂತಾದರೆ ನಿನ್ನ ಅಮ್ಮನನ್ನು ಒಳಗೊಂಡಂತೆ ಪರಿವಾರಕ್ಕೆ ನಾನೆಂತು ಮುಖ ತೋರಲಿ ಮಗನೇ, ಎಂತು ಮುಖ ತೋರಲಿ? ಅದು ಮರಣ ವರ್ತಮಾನ ಕೇಳಿ ಅಂತಃಪುರದ ಆಕ್ರಂದನ ಸಭಾಸ್ಥಾನವನ್ನು ಬಂದು ಸೇರುತ್ತಾ ಇದೆ. ಮುಗಿದು ಹೋಯ್ತಲ್ಲ ಲಂಕೆಯ ಭವಿಷ್ಯದ ಪ್ರತೀಕ್ಷೆಗಳೆಲ್ಲ, ಮುಗಿದು ಹೋಯ್ತಲ್ಲ. ಇದಕ್ಕೆಲ್ಲ ಕಾರಣ
ರಾಮ, ಇದಕ್ಕೆಲ್ಲ ಕಾರಣ ಆತನ ಸತಿಯಾದಂತಹ ಸೀತೆ. ಆಕೆಯನ್ನು ಸುಮ್ಮನೆ ಬಿಡಕೂಡದು. ನನ್ನ ಚಂದ್ರಹಾಸದಿಂದ ಆಕೆಯ ತಲೆಯನ್ನು ಕಡಿಯಲು ಅಶೋಕವನದತ್ತ ಸಾಗುತ್ತೇನಂತೆ. ಕಳಕುಲೋತ್ತಮನೆಲ್ಲ ಕಳುಗಿಸಿ ನೆಲೆಯ ಪರಿಚಿತು ಎನಲು ಕಳಕುಲ ಜನರಲ್ಲಗದ ದುರ್ಯೋಧನನು ತನ್ನೋಡಿತ್ತೆಂದ ವಿಭೀಷಣ ಸೂನವಾದಂತಹ ಈ ತರಣಿ ಸೇನನ ಪ್ರಣಾಮಗಳು. ಮಗನೇ ಶುಭವಾಗ. ನಿಮ್ಮ ಸೀಮಂತ ಪುತ್ರ ನನ್ನ ನಗ್ನದ ಇಂದ್ರಾರಿಯ ವತಾವಣೆಗಳ ನಂತರವು ನೀವು ಯುದ್ಧಕ್ಕಾಗಿ ತೆರಳಿರುವಿರಿ. ಬೇಡ ದೊಡ್ಡಪ್ಪ ಬೇಡ. ಕಾರಣ ಲಂಕೆಯ ಯೌವನವೇ ಸತ್ವಹೀನವಾಯಿತು ಎಂಬ ಹಾಗೆ ನೀವು ಬೇಸರಿಸುತ್ತಿದ್ದುದನ್ನು ಕಂಡು ಸಹಿಸಲಾಗದೆ ಎದ್ದು ಬಂದವನಿದ್ದೇನೆ. ಓಹೋ, ಅಪ್ಪಣೆಯನ್ನು ಕೊಟ್ಟದ್ದೇ ಹೌದಾದರೆ ಆ ರಾಮನ ಸೇನೆ ಮೇಲೆ ಅವರ ದರ್ಪವನ್ನು ನಾನು ಮುರಿದು ಬರುತ್ತೇನೆ. ಕುಲರತ್ನ ವೇಳೆಯೊಳು ನಿನ್ನ ಕಳುಗುವುದು ಚಂದವೇ ತಾಯಿ ಬಲು ಬೆಂದ ಪಡು ಮನದಿ ನೊಂದ ಪಡುರಣಿ ಕಂದ ಬೇಡ ಮಗನೇ ಬೇಡ. ಯಾಕೆ ದೊಡ್ಡ? ನಿನ್ನ ಮಾತುಗಳನ್ನು ಕೇಳುತ್ತಾ ಇರುವಾಗ ನಿನ್ನ ವೀರೋಚಿತ ಮಾತುಗಳಿಗಾಗಿ ಸಂತೋಷ ಪಡಲು ಅಥವಾ ನಿನ್ನಂತಹ ಮಗು ಹೀಗೆ ಮಾತನಾಡುವುದನ್ನು ಕೇಳಬೇಕಾಗಿ ಬಂದ ನನ್ನ ದೌರ್ಭಾಗ್ಯಕ್ಕೆ ಮರುಗಲು ಅರ್ಥವಾಗುತ್ತಾ ಇಲ್ಲ ಮಗನೇ. ಬೇಡ ಮಗನೇ ಬೇಡ. ನನ್ನ ಮಕ್ಕಳನ್ನಾದರೂ ತೃಪ್ತಿಯಿಂದ ದುರಕಣಕ್ಕೆ ಕಳುಹಿದ ನಾನು ವಿಭೀಷಣನ ಸೋಲುವಾದ ನಿನ್ನನ್ನು ಕಳುಹಲಾರೆ. ನನ್ನ ತಮ್ಮನ ವಿರಹದ ಆ ವೇದನೆಯನ್ನು ನಾನೆಷ್ಟು ಅನುಭವಿಸುತ್ತಾ ಇದ್ದೇನೆ ಎನ್ನುವುದು ನನ್ನ ಮನಕ್ಕೆ ಮಾತ್ರ ಗೊತ್ತು ಮಗನೇ. ಹಾಗಾಗಿ ಇಷ್ಟು ಮಾತಾಡಿದ್ಯಲ್ಲ ಅಷ್ಟೇ ಸಾಕು, ವಿಶ್ರಾಂತನಾಗು. ರಾಘವೇಂದ್ರನ ಕೂಡ ಜನಕನು ಹೋಗಲೆಂಬನು
ನನ್ನನ್ನು ತಡೆಯೊಡ್ಡಬೇಡಿ. ಕಾರಣ ಅಂದು ತಂದೆ ನನ್ನನ್ನು ನಿಮಗಾಗಿ ಬಿಟ್ಟು ಹೋದವರಿದ್ದಾರೆ. ನಿಜ ಮಗನೇ. ಒಂದು ವೇಳೆ ನೀವು ನನ್ನ ಕೈ ಬಿಟ್ಟಿರಿ ಎಂದಾದರೆ ನಿಜಾರ್ಥದಲ್ಲಿ ನಾನು ಅನಾಥನಾಗುತ್ತೇನೆ. ಧರಣಿ ಕುಲೋದ್ಭವನಾದಂತಹ ಶ್ರೀರಾಮನೆದುರಿನಲ್ಲಿ ಈ ಧರಣಿ ಸೇನೆಯ ಪ್ರಭೆಯ ಪ್ರಭಾವಗಳೆಷ್ಟುಂಟು ಎಂಬುದಾಗಿ ಪ್ರದರ್ಶಿಸಲು ಇದುವೇ ಸಕಾಲ. ಆದ್ದರಿಂದ ಅಪ್ಪಣೆಯನ್ನು ಕೊಟ್ಟದ್ದೇ ಹೌದಾದರೆ ಒಂದು ಆ ರಾಮನನ್ನು ಸೋಲಿಸಿ ಗೆಲುವಿನ ಮೂಲಕ ನಿಮ್ಮ ಪಾದವನ್ನು ಸೇರಿಕೊಳ್ಳುತ್ತೇನೆ. ಇಲ್ಲವಾದರೆ ಆ ರಾಮನಿಂದ ಮಣಿದಾದರೂ ಬದುಕಿನ ಗೆಲುವನ್ನು ಸಂಪಾದಿಸುತ್ತೇನೆ. ಹೊಳಿರೆ ಶಾಬಾಸ್ ಮಗನೇ, ಮೆಚ್ಚಿದ ನಿನ್ನ ವಿರೋಚಿತ ಮಾತುಗಳನ್ನು. ಇದು ಬಂಗಾರದ ಬಟ್ಟಲಿನಲ್ಲಿ ರಣವೀಳ್ಯ ಇತ್ತಿದ್ದೇನೆ. ಹೋಗಿ ಬಾ ಮಗನೇ. ದೊಡ್ಡಪ್ಪನಿಂದ ಅಪ್ಪಣೆಯನ್ನು ಪಡೆದುಕೊಂಡವನಿದ್ದೇನೆ. ಆದರೆ ಮುಖ್ಯವಾಗಿ ತಿಳಿಸಬೇಕಾದದ್ದು ಯಾರಿಗೆ? ಆ ನನ್ನ ತಾಯಿಗಲ್ಲವೇ? ಪಾಳಿಯುಳು ಪೊರೆದಿರ್ಪ ಮಾತೆಗೆ ಪೇಳಬೇಕಿ ಹದನ ಮಾತೆಗೆ ಪೇಳಬೇಕಿ ಹದನವೆನುದಲಿ ಆಲಯಕ್ಕೆ ಬರದು ಸರಣಿ ಕಾಣುತ್ತ ನುಡಿಸಿದೆನು. ಏನಿದೇನು ಬಾಲ ಗುಣಯುತ ಏನಿದೇನು ಬಾಲ ಏನಿದೇನು ಬಾಲ ಗುಣಯುತ ಏನಿದೇನು ಬಾಲ ಏನಿದು ಖತಿ ಬಿಲ್ಪಾನಗ ಧರಿಸುತ್ತ ಏನಿದು ಖತಿ ಬಿಲ್ಪಾನವ ಧರಿಸುತ್ತ ನೀನಾವಡೆ ಪೊರಟೇನು ವಿಚಾರ ಏನಿದೇನು ಬಾಲ ಗುಣಯುತ ಏನಿದೇನು ಬಾಲ ಕಂದ ವಂದಿಸಿಕೊಂಡಿದ್ದೇನೆ ತಾಯೇ. ಶುಭವಾಗಲಿ ಕಂದ. ಎದ್ದೇಳು ಮಗನೇ. ಅಮ್ಮ ಅಮ್ಮ ಎಂದು ನನ್ನ ಪಾದಕ್ಕೆ ಮಣಿದಾಗ ಈ ತಾಯಿಗೆ ಆಗುವಂತಹ ಸಂತೋಷ ಅವರ್ಣನೀಯ ಮಗನೇ. ಆಗ್ಲೇಬೇಕಲ್ವೇ ಅಮ್ಮ? ಕಂದ, ನಿನ್ನನ್ನು ಕಾಣುವುದಕ್ಕಾಗಿ ನನ್ನ ಕಣ್ಣುಗಳು ಚಡಪಡಿಸುತ್ತಾ ಇದ್ದವು ಮಗನೇ. ಹೌದೇ? ನಾಲಿಗೆಯು ಹಾತೊರೆಯುತ್ತಾ ಇತ್ತು. ಅದಕ್ಕೆಲ್ಲಮ್ಮ ಹೇಳುವುದು, ಎತ್ತ ಕರುಳು ಎಂಬ ಹಾಗೆ. ಹೌದು ಮಗನೇ. ಆದರೆ ಒಂದು ವಿಚಾರ. ಏನಮ್ಮ? ಮಣಿದು ನಿಂತಹ ನಿನ್ನನ್ನು ಕಂಡಾಗ ಆಕಸ್ಮಿತಳಾಗಿ ಹೋದೆ. ಸದಾ ಎಲ್ಲರೊಂದಿಗೆ ಬೆರೆಯುತ್ತಿದ್ದಂತಹ ನೀನು ಇಂದು ಪ್ರತ್ಯೇಕತೆಯನ್ನು ವಿಶಿಷ್ಟತೆಯನ್ನು ನಿನ್ನ ನಿಲುವಿನಲ್ಲೇ ತೋರಿಕೊಳ್ಳುತ್ತಾ ಇರೆ. ಇದು ನೋಡು ತಾಯಿ. ಹೌದು ಕಂದ, ಆಯುಧಪಾಣಿಯಾಗಿದ್ದೀಯ, ಉತ್ಸಾಹಿತನಾಗಿದ್ದೀಯ, ವೀರೋತ್ತೇಜಿತನಾಗಿದ್ದೀಯ ಮಗನೇ. ಮಾತೆಯನ್ನು ಕಾಣುವುದಕ್ಕೆ ಮಾತ್ರವೇ ಬಂದಂತೆ ಕಾಣುತ್ತಾ ಇಲ್ಲ. ಎಲ್ಲೂ ಹೊರಟು ನಿಂತು ನನ್ನ ಅನುಮತಿಗಾಗಿ ಅಪೇಕ್ಷೆಯನ್ನು ವ್ಯಕ್ತಪಡಿಸುತ್ತಾ ಇದ್ದೀಯ ಕಂದ. ಎತ್ತ ಹೊರಟಿರುವೆ ಮಗನೇ, ನನ್ನಲ್ಲಿ ಹೇಳಬಾರದೆ? ನೇಮವಾಗಿತು ರಾಮನಲ್ಲಿ ಸಂಗ್ರಾಮಯ ತಗುವೆ
ಕೇಳಿ ಕೇಳಿ ಸಾಕಾಗಿದ್ದಂತಹ ನನಗೆ ಇಂದು ವಿಶಿಷ್ಟವಾದಂತಹ ಆಜ್ಞೆಯೊಂದು ಪ್ರಾಪ್ತವಾಗಿದೆ. ಆಜ್ಞೆಯೇ? ಹೌದಮ್ಮ. ಯಾರಿಂದ, ಯಾವ ರೀತಿಯಾಗಿ ಕಂದ? ದೊಡ್ಡಪ್ಪನಾದಂತಹ ರಾವಣೇಶ್ವರನಿಂದ ಆಜ್ಞಾ ತಪ್ತನಾಗಿ ರಾಮನೆದುರು ದೂರಕ್ಕಾಗಿ ಹೊರಟಿದ್ದೇನೆ. ರಾಮನೊಂದಿಗೆ ದುರವೇ? ಹೌದಮ್ಮ. ರಾಮ ರಾಮ. ದೊಡ್ಡಪ್ಪನಿಗಾಗಿ ನನ್ನಲ್ಲಿರುವಂತಹ ಭೀಮಬಲ ಎಷ್ಟುಂಟು ಎಂಬುದಾಗಿ ಪ್ರದರ್ಶಿಸಲು ಕಾತುರನಾಗಿದ್ದೇನೆ. ಆದ್ದರಿಂದ ಅಮ್ಮ ಅಮ್ಮ ಅಪ್ಪನೇನು ಕೊಡಮ್ಮ. ಕಂದ, ಮಗನೇ ರಾಮನ ಕೂಡಿ ರಣವೇ ಕೇಳು ವಿಗಡ ವಿಕ್ರಮಿಯಾತ ನೊಡನಿಂದು ರಣವೇ ಆತನೆ ನೆನೆತರವೇ ರಾಮನ ಕೂಡಿ ರಣವೇ ನಗೆಗೇಡು ಮಾಡುವುದೇಕೆ ನಗೆಗೇಡು ಮಾಡುವುದೇಕೆ ನಿನಗೆ ಜಗದಿ ಬಾಡುವ ಕಾಂಕ್ಷೆಗಿಲ್ಲವೇ ಜೋಕೆ ಜಗದಿ ಬಾಡುವ ಆಕಾಂಕ್ಷೆಗಿಲ್ಲವೇ ನಿನಗೆ ಮಗನಿ ರಾಮನ ಕೂಡಿ ರಣವೇ ಕಂದ ಅಮ್ಮ ಅಪ್ಪನೇನು ಕೊಡಮ್ಮ. ಕಂದ ತರಣಿಸೇನ, ಅಮ್ಮ ಎಂತಹ ಕಠೋರವಾದ ಮಾತುಗಳನ್ನೇ ಆಡುತ್ತಾ ಇರುವೆ ಕಂದ. ಇದುವರೆಗೆ ಯುದ್ಧೋತ್ಸಾಹವನ್ನೇ ತೋರದೇ ಇದ್ದಂತಹ ನೀನು ಇಂದು ಯುದ್ಧದಲ್ಲಿ ಉತ್ಸಾಹಿತನಾಗಿದ್ದೀಯ. ಹೌದಮ್ಮ. ಮಗನೇ, ಅಮ್ಮ ಅಪ್ಪ ರಾಮಶರಣ ಎಂಬುದನ್ನು ನೀನು ಚೆನ್ನಾಗಿ ಬಲ್ಲೆಯಲ್ಲ ಮಗನೇ. ಚೆನ್ನಾಗಿ ತಿಳಿದವನಿದ್ದೇನೆ. ಅಪ್ಪನಿಗೆ ವಿರೋಧವನ್ನು ಮಾಡುತ್ತಾ ಅದನ್ನು ಈ ಜಗತ್ತಿನೆದುರಿಗೆ ಪ್ರಚುರಪಡಿಸುವುದಕ್ಕೆ ಯಾಕೆ ಹಠ ತೊಟ್ಟು ನಿಂತಿರುವೆ ಮಗನೇ? ಬೇಡ ಮಗನೇ, ಇಷ್ಟಕ್ಕೂ ನೀನು ಹೋರಾಟ ಮಾಡಲು ಹೊರಟಿರುವುದು ನಿನ್ನ ತಂದೆ ಪ್ರಭು ಎಂದು ಅಂಗೀಕರಿಸಿದ ದೇವದೇವನಾದ ಪ್ರಭು ಶ್ರೀರಾಮಚಂದ್ರಮನಲ್ಲಿ ಆತನ ವಿಕ್ರಮಕ್ಕಾಗಲಿ ಪೌರುಷಕ್ಕಾಗಲಿ ಪ್ರತಿಯುಂಟೆ ಮಗನೇ. ಇದಕ್ಕೆ ಆಧಾರವಾಗಿ ಆತನೊಂದಿಗೆ ಹೋರಾಟ ಮಾಡಿದ ಎಲ್ಲ ವೀರಾದಿ ವೀರರು ತಮ್ಮ ಪ್ರಾಣಗಳನ್ನು ಕಳೆದುಕೊಂಡಿದ್ದಾರೆ ಕಂದ. ಮುದ್ದು, ನನ್ನವರಿಂದ ದೂರ ಉಳಿದಂತಹ ನನಗೆ ಪ್ರತೀಕ್ಷೆಯಾಗಿ ನಿರೀಕ್ಷೆಯಾಗಿ ಉಳಿದಿರುವುದು ಒಬ್ಬ ಕಂದನಾದ ನೀನು ಮಾತ್ರ ಮಗನೇ. ನೀನು ಹೊರಟೆ ಎಂದಾದರೆ ಈ ನಿನ್ನ ತಾಯಿಗೆ ಗತಿ ಇಲ್ಲ, ದಿಕ್ಕು ದೆಸೆ ಇಲ್ಲ ಎಂಬುದಾಗಿ ಕ್ಷಣ ಕಾಲದ ವಿಜಯೋತ್ಸವಕ್ಕಾಗಿ ಈ ನಿನ್ನ ಮಾತೆಗೆ ಶಾಶ್ವತವಾದ ವಿಯೋಗದ ವಿಷವನ್ನು ಉಳಿಸುತ್ತೀಯ ಮಗನೇ. ಹಾಗಾದರೆ ಏನು ಮಾಡಬೇಕು? ಬೇಡ ಮಗನೇ, ಈ ಯುದ್ಧ ಬೇಡ ನಮಗೆ. ಈ ಯುದ್ಧದಿಂದ ಹಿಂದೆ ಬಾ. ನಿನ್ನಷ್ಟು ತಿಳಿವಿಲ್ಲದಿದ್ದರೂ ಕೂಡ ತಿಳಿಗೇಡಿಯಂತೆ ಹೊರಟವನಲ್ಲ ತಾಯಿ ತರಣಿಸೇನ. ಇಷ್ಟಕ್ಕೂ ಉಂಡನ್ನದ ಋಣ ಸಂದಾಯ ಮಾಡುವುದಕ್ಕಾಗಿ ಈ ಹೋರಾಟ ತಾಯಿ. ನಾ ಬಿಡುವಂತಹ ಕಣೆಯ ತುದಿಯಲ್ಲಿ ಉರಿ ಇರಬಹುದಮ್ಮ. ಆದರೆ ರಾಮನ ಕುರಿತಾಗಿ, ರಾಮನ ಚಾರಿತ್ರ್ಯದ ಕುರಿತಾಗಿ ಎಲ್ಲಿಣಿತು ದ್ವೇಷವಿಲ್ಲ ತಾಯಿಯೇ, ದ್ವೇಷವಿಲ್ಲ. ನೀನು ಕೆಡು ನುಡಿದೆ ಎಂದಾದರೆ ಅದೇ ನನಗೆ ಕೆಡುಕಾದೀತು ತಾಯೇ. ಮಂಗಳ ವಾಕ್ಯನ್ನಾಡಿ ಹರಸಿ ಕಳಿಸಿಬಿಡಮ್ಮ. ಸರಿ ಮಗನೇ ಸರಿ ಮಗನೇ, ರಾಮ ಸೇವೆಯು ನಿಲ್ಲ ಪಿತಗಾಯ್ತು. ಧರಣಿಜಯ ಸೇವೆಯಲಿ ನಾಧನ್ಯ ನಾಗಿಗೆನು. ಧರಣಿಜಯ ಸೇವೆಯಲಿ
ಕೈಗೊಂಡ ಕಾರ್ಯವೇ ಭೂಷಣ ಮೇರೆ ಮಗನೇ ತತ್ವಮಸಿ ಎಂಬುದನ್ನು ಬಲ್ಲೆ ಮೇರೆ ಮಗನೇ ತರಣಿ ಕುಲಜರ ಮೆಚ್ಚಿಸುತ್ತಲೀ ಈ ವಸುಂಧರೆಯುಳ್ ಅನುಪಮವಾದ ಕೀರ್ತಿಯೇನು ಪಡೆಯೆಂದು ಹರಸಿದನು ಸಾಧ್ವಿ ಸರಮೇ ಸರಿ ಮಗನೇ ಮೇರೆ ಮಗನೇ ಕಂದ ಕಂದ ಸರಿ ಕಂದ, ಯುಕ್ತಿಯುತವಾದ ಮಾತುಗಳನ್ನೇ ಆಡುತ್ತಾ ಇರುವಾಗ ಎಲ್ಲೋ ನಿನ್ನ ಅಪ್ಪನೋ ಪ್ರಭು ಶ್ರೀರಾಮಚಂದ್ರನೋ ಒಪ್ಪಬಹುದಾದ ಮಾತು ಎಂಬ ಹಾಗೆ ನನ್ನ ಮನಸ್ಸು ಸಾರಿ ಸಾರಿ ಹೇಳುತ್ತಾ ಇದೆ. ಸರಿಯಾದುದನ್ನು ಆಚರಿಸುವುದಕ್ಕೆ ಹೊರಟ ಮಗನನ್ನು ನಾನು ತಡೆದೆ ಎಂದಾದರೆ ತಾಯಿ ತಪ್ಪಿತಸ್ಥಳಾಗುತ್ತಾಳೆ. ಸರಿ ಕಂದ, ನೀನಾರೆಂದು ನೀನು ಬಲ್ಲೆ, ಆ ರಾಮನಾರೆಂದು ನೀನು ಬಲ್ಲೆ. ನೀನೇ ರಾಮನಾಗುವುದಕ್ಕೆ, ಆ ರಾಮನೇ ನಿನ್ನೊಳಗಾಗುವುದಕ್ಕೆ ಹೊರಟಂತಹ ಈ ಯುದ್ಧದಲ್ಲಿ ಅಪ್ಪ ಅರಿತಂತಹ ತತ್ವ ಅನುಷ್ಠಾನಕ್ಕೆ ಬರಲಿ ಕಂದ. ಆ ರಾಮ ನಿನಗೂ ನನಗೂ ನಿನ್ನ ಅಪ್ಪನಿಗೂ ಸದಾ ಸನ್ಮಂಗಳವನ್ನುಂಟಿ ಮಾಡಲಿ ಕಂದ. ಇದಕ್ಕಿಂತ ಹೆಚ್ಚು ಇನ್ನೇನನ್ನು ಹೇಳಲಾರೆ. ಶ್ರೀರಾಮನ ಇಚ್ಛೆಯಂತೆ ಆಗಲಿ. ಹೋಗಿ ಬಾ ಮಗನೇ, ಶುಭವಾಗಲಿ. ಶ್ರೀರಾಮನ ಇಚ್ಛೆಯಂತೆ ಆಗಲಿ. ಹೋಗಿ ಬಾ ಕಂದ. ಶ್ರೀರಾಮಚಂದ್ರಮ ಅತ್ತ ನೋಡಯ್ಯ, ರಣಮಧ್ಯದಲ್ಲಿ ವಿಪಕ್ಷ ಸೇನೆಯ ಮಿಂಚಿನ ಸಂಚಲನ. ಯಾರಾತ ಬಾಲಕ? ತೇಜಸ್ವಿಯಾಗಿ ಆಕರ್ಷಕನಾಗಿ ಕಂಗೊಳಿಸುತ್ತಾ ಇದ್ದಾನೆ. ಆತನ ಎಡ ಬಲ ಹಿಂದೆ ಹಿಂದೆ ಗಮನಿಸಿದರೆ ರಾಕ್ಷಸ ವೀರರು ಆವರಿಸಿಕೊಂಡಿದ್ದಾರೆ. ವಿಭೀಷಣ ದೇವ, ಈ ಹಿಂದೆ ಅದೆಷ್ಟೋ ಮಂದಿ ರಕ್ಕಸ ವೀರರು ಅಳಿದು ಹೋದರು. ಮತ್ತೆ ಮತ್ತೆ ಮುಂದೊತ್ತಿ ಬರುವ ರಾಕ್ಷಸ ವೀರರು ಯಾರು? ಆ ಹುಡುಗ ಯಾರು? ಎಲ್ಲವನ್ನೂ ಹೇಳುವೆಯ? ಸರಿ ದೇವ. ಯೋಗಮೂರುತಿಯುಳು ಸಟೆಯ ಪೇಳುವುದಿಂತು ಯೋಗಮೂರುತಿಯುಳು ಸಟೆಯ ಪೇಳುವುದಿಂತು ಈಗ ಬಂದುದು ಕಂಠ ಸಲಹೋ ಶ್ರೀಕಂಠ
ಸುತನಿಂದಡಾಗದು ಕಾರ್ಯ ಹಾನಿಗಳಾಯ್ತು. ಕಾರ್ಯಹಾನಿ ಆಗುತ್ತದಲ್ವೇ? ಕೃತಕದಿ ಮರೆಯನು ಪಡಿಸಲಿರುವನು ರಾಮ 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 ಓ ಅಯ್ಯೋ ವಿಧಿಯೇ, ಯಾವ ತೆರನಾದಂತಹ ಸಂಕಟ ಬದುಕಿ ಬಂತು. ರಾವಣನ ಪಾಳಯದಿಂದ ಮುಂದೊತ್ತಿ ಬರುತ್ತಿರುವ ನಾಥ ನನ್ನ ಪುತ್ರ ಪ್ರಭು ಶ್ರೀರಾಮಚಂದ್ರಮ. ಈತನು ಯಾರು ಎಂಬುದಾಗಿ ನನ್ನಲ್ಲಿ ಪ್ರಶ್ನಿಸಿದರೆ ನಾನೇನೆಂದು ಹೇಳಲಿ? ನಿಜವಾಡಿದರೆ ಪ್ರಭು ಶ್ರೀರಾಮಚಂದ್ರಮ ನನಗಾಗಿ ತಾನು ಸೋಲುತ್ತಾನೆ. ನಿಜ ಮಾಡದೆ ಉಳಿದರೆ ನನ್ನ ಮಗನು ರಾಮನ ಬಾಣಕ್ಕೆ ಹತನಾಗಿ ಹೋಗುತ್ತಾನೆ. ನಾನೇನು ಮಾಡಲಿ? ಹೇ ಶ್ರೀಕಂಠ, ನನ್ನನ್ನು ನೀನೇ ರಕ್ಷಿಸಬೇಕು, ನೀವೇ ರಕ್ಷಿಸಬೇಕು. ಹೌದು, ನನ್ನ ಅಣ್ಣನ ಅಧರ್ಮವನ್ನು ಖಂಡಿಸಿ ಆತನ ಸಮಸ್ತ ಗುಪ್ತ ವಿಚಾರವನ್ನು ಪ್ರಭು ಶ್ರೀರಾಮನಲ್ಲಿ ಅರುಹಿದ ಮೇಲೆ ನಾನಿನ್ನು ಪುತ್ರ ವ್ಯಾಮೋಹಕ್ಕೆ ಒಳಗಾಗಬಾರದು. ಈತನ ಬಗ್ಗೆ ತಿಳಿದು ಸಹ ತಿಳಿಯದಂತೆ ಸಮಸ್ತ ವಿಚಾರವನ್ನು ಹೇಳಿ ಮುಗಿಸುವುದೇ ಸರಿ. ಪ್ರಭು ಶ್ರೀರಾಮಚಂದ್ರಮ, ವಿಭೀಷಣ, ಈತ ಈ ಹುಡುಗ ಬೇರೆ ಯಾರು ಅಲ್ಲ ಸ್ವಾಮಿ, ಮತ್ತೆ ನಮ್ಮ ಲಂಕೆಯವನೇ. ಲಂಕೆಯವನೇ? ತಂದೆ ಬಿಟ್ಟ ಮಗ, ದೈತ್ಯೇಶನಾದಂತಹ ರಾವಣನ ಸಾಕು ಮಗನಿದ್ದಾನೆ. ಸಾಕು ಮಗನೇ? ಹೌದು, ಪರಾಕ್ರಮಿ, ದುರಧೀರ, ಛಲವಾದಿ ಇದ್ದಾನೆ. ಇದಕ್ಕಿಂತ ಹೆಚ್ಚು ಹೇಳಲು ಏನು ಉಳಿದಿಲ್ಲ ದೇವ. ಅದು ಅತ್ತ ಕಡೆಯಲ್ಲಿ ಇರುವವನೇ ಸುಪಾರ್ಶ್ವಕ, ರಾವಣನ ಮಂತ್ರಿ ಇದ್ದಾನೆ. ಇತ್ತ ಕಡೆಯಲ್ಲಿ ಇರುವವರೇ ಶುಕ ಸಾರಣರು. ಅಂದು ನಮ್ಮಲ್ಲಿಗೆ ಬಂದು ಬಂದಿಯಾಗಿ ನಿಮ್ಮಿಂದಲೇ ಬಿಡಿಸಲ್ಪಟ್ಟವರು ಇವರೇ ಸ್ವಾಮಿ. ಇವರಿಂದ ನಮ್ಮನ್ನು ನೀವೇ ರಕ್ಷಿಸಬೇಕು, ನೀವೇ ಪೊರೆಯಬೇಕು. ವಿಭೀಷಣ, ದೇವಾ, ಇಂತಹ ರಾಕ್ಷಸ ವೀರರನ್ನು ಎದುರಿಸುವಲ್ಲಿ ಶಕ್ತರು ನಮ್ಮ ಸೇನೆಯಲ್ಲಿ ಯಾರು ಇಲ್ಲವೇ? ಅಣ್ಣ ರಾಮಚಂದ್ರ, ಲಕ್ಷ್ಮಣ, ಇಂದ್ರಾರಿ ಸತ್ತಲ್ಲಿಗೆ ದಾನವರ ಪರಾಕ್ರಮ ತಂದಿ ಹೋಗಲಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಮತ್ತಾರೋ ಯುವಕ ನಮ್ಮನ್ನು ಚಾಣ ಮಾಡುವ ದುರುದ್ದೇಶವನ್ನು ಇಟ್ಟುಕೊಂಡು ಮುಂದೆ ಬರುತ್ತಿದ್ದಾನೆ ಎಂಬುದು ಸ್ಪಷ್ಟ. ಮಾಡಿದಷ್ಟು ನಮಗೂ ತಗಬಹುದಾದಂತಹ ಆಪತ್ತು ಹೆಚ್ಚಾದುದರಿಂದ ಇದೋ ವಿಷಯಗಳನ್ನು ಧರಿಸಿದ್ದೇನೆ. ಯುದ್ಧಕ್ಕೆ ಸನ್ನದ್ಧನಾದ ನನಗೆ ನೀನು ಆಶೀರ್ವದಿಸಿ ಕಳುಹಿಸಿಕೊಟ್ಟೆ ಅಂತಾದರೆ ಅವರೆಲ್ಲರನ್ನೂ ನಿರ್ಣಾಮ ಮಾಡಿ ಶೀಘ್ರವಾಗಿ ಮರಳುವೆ. ಆಶೀರ್ವದಿಸಣ್ಣ. ಭಲೆ ಭಲೆ. ಪ್ರಭು ಶ್ರೀರಾಮಚಂದ್ರಮ, ಹನುಮಂತ, ಶರಣರಾದ ವಿಭೀಷಣರಾಡಿದ ಅಷ್ಟೂ ಮಾತನ್ನು ಕೇಳಿಸಿಕೊಂಡೆ. ನೀನೊಂದು ಅನುಮತಿ ಇದ್ದರೆ ಸಾಕು. ಏನು ಮಾಡುವೆ? ಪ್ರಬಲ ವಿರೋಧಿ ರಾಕ್ಷಸರುಗಳ ಎದುರಾಗಿ ನಮ್ಮವರಿಗೂ ನಮ್ಮ ಸೇನೆಗೂ ಹಾನಿಯಾಗದಂತೆ ಅವರೆಲ್ಲರ ನಿಮ್ಮ ಗೆಲುವನ್ನು ಸ್ಥಿರಗೊಳಿಸುವ ಹೊಣೆ ನನ್ನದು. ಆಗಲಿ. ನಿಮ್ಮೆಲ್ಲರ ಉತ್ಸಾಹಕ್ಕೆ ತಣ್ಣೀರೆರಚದೆ ಹರಸಿದ್ದೇನೆ. ಜಯಶಾಲಿಗಳಾಗಿ. What
ಮೆರೆಯುತ್ತಿರುವ ನಿನ್ನ ಪರಾಕ್ರಮವನ್ನು ಮೆಚ್ಚಲೇಬೇಕು. ಎದುರಿಗೆ ನಿಂತವರು ಸಾಮಾನ್ಯರೆಂದು ಭಾವಿಸಬೇಡ. ಯಾರು ನೀವು? ಶ್ರೀರಾಮನ ಅನುಗ್ರಹವನ್ನು ಪಡೆದ ನಳನಿದ್ದೇನೆ. ನಾನೇ ನೀಲ. ತೋರಿಸಿದ ಪರಾಕ್ರಮ ಬಾ ಮುಂದೆ. ಯುದ್ಧಕ್ಕೆ ಬಂದೆಯ ದೃಢವಾದಂತಹ ಹಿಂದಾರಿಯನ್ನು ನಿರೀಕ್ಷಿಸುತ್ತಾ ಅಲ್ಲಿಗೆ ಹೋಗಬೇಕೆಂಬ ಆಸೆ ಇದ್ದರೆ ಮುಂದತ್ತಿ ಬಾ. ಇಲ್ಲದಿದ್ದರೆ ನಡೆ ಹಿಂದೆ. ಎಲ್ಲೋ ಮಾನವ, ಇದೋ ನನಗೆ ನೀಡುತ್ತಿರುವಂತಹ ಪಂಥವಾನ. ಏನು ಈ ಬಾಣವನ್ನು ನಿಮ್ಮಲ್ಲಿ ಯಾರಾದರೂ ಭೇದಿಸಿದರೆ ರಾವಣೇಶ್ವರನ ಗೆದ್ದಂತೆ. ಭೇದಿಸದೆ ಉಳಿದರೆ ರಾವಣೇಶ್ವರನಿಗೆ ಶರಣ ಬಂದಂತೆ. ಪಕ್ಷದಲ್ಲಿರುವ ಮಾನವರಲ್ಲಿ ಅಗ್ರಮಾನ್ಯನಾದವ ರಾಮನೆಂಬಾತನೆಂದು ನೀನೇ ಏನು ಕೇಳಿಬಲ್ಲೆ. ಏನು ನಿನ್ನ ಯುದ್ಧ ಪರಾಕ್ರಮದ ಕುರಿತಾಗಿ ನೀನು ಶಕ್ತನುವಂತಾದರೆ ನನ್ನೊಡನೆ ಯುದ್ಧವನ್ನು ಮಾಡು. ದಾನವ ಹುಡುಗ ನೀನು
ಎಲ್ಲವೂ ಉಕ್ಕಿ ಬರುತ್ತಾ ಇದೆ. ಓಹೋ, ವ್ಯರ್ಥ ಸೇನಾ ಸನ್ನಾಹವನ್ನು ಮಾಡುತ್ತಾ ನನ್ನ ಎದುರಿಗೆ ಬಂದು ಸಾಯುವ ಬುದ್ಧಿಯನ್ನು ಯಾಕೆ ತೋರುತ್ತಾ ಇರುವೆ? ಯೋಚನೆ ಮಾಡಿ ನೋಡು. ಏನು? ಶರಣರಾಗಿ ಬದುಕುವ ಬಯಕೆಯನ್ನು ಹೊತ್ತವರು ನನಗೆ ಶರಣು ಬಂದು ತಮ್ಮ ಬದುಕನ್ನು ಸುಗಮವಾಗಿ ಸಾಗಿಸುತ್ತಾ ಇದ್ದಾರೆ. ನೀನು ಹಾಗೆ ನನಗೆ ಶರಣು ಬಂದು ಶರಣು ಬರುವೆಯಾದರೆ ನಿನ್ನ ಬದುಕು ಸುಗಮವಾದೀತು. ನಿನ್ನನ್ನು ನಾನು ಸಂರಕ್ಷಿಸಿ ಬೆಳೆಸಬಲ್ಲೆ. ಯೋಚನೆ ಮಾಡಿ ನೋಡು. ಬರುವ ಮನ ಮಾಡುವೆ ಆದರೆ ರಾಮಪಾಳ್ಯ ನಿನ್ನನ್ನು ಸ್ವಾಗತಿಸುತ್ತಾ ಇದೆ. ನಿನಗೆ ಶರಣು ಬರುವ ಉದ್ದೇಶವಿದ್ದರೆ ಆಯುಧವನ್ನು ಹಿಡಿದುಕೊಂಡು ಬರುತ್ತಿರಲಿಲ್ಲ. ಅಂಜಲಿ ನಿಬದ್ಧನಾಗಿಯೇ ಬರುತ್ತಾ ಇದ್ದೆ. ಇಷ್ಟಕ್ಕೂ ನಿನ್ನೊಡನೆ ಹೋರಾಟ ಮಾಡಬೇಕೆಂಬಂತಹ ಉದ್ದೇಶದಿಂದಲೇ ಬಂದವನಿದ್ದೇನೆ. ಕೊಡುವುದೇ ಹೌದಾದರೆ ದುರವನ್ನು ಕೊಡು. ಅಯ್ಯ ಹುಡುಗ, ಏನು ನಿನ್ನಂತವನು ರಾಕ್ಷಸ ಸೇನೆಯ ಭವಿಷ್ಯದ ಪ್ರತೀಕ್ಷೆ ಎಂಬ ಹಾಗೆ ತಿಳಿದು ಹಿತ ವಚನಗಳನ್ನು ಆಡಿದರೆ ನಿನಗೆ ಅದು ಪಥ್ಯವಾಗುತ್ತಾ ಇಲ್ಲ. ಸರಳ ಉರಿಯನ್ನು ಅನುಭವಿಸಿದಾಗ ಆಡಿದ ಮಾತಿನ ಮಹತ್ವ ತಿಳಿಯಬಹುದು. ಬಾಯುದ್ದ ಕೇಳಿಬಲ್ಲೆ ರಾಮನ ಸಜೀವ ಶರಗಳ ಕುರಿತಾಗಿ. ಇಂದು ಅದನ್ನು ಸ್ವಯಂ ಅನುಭವಿಸುವಂತಹ ಸ್ಥಿತಿ ಬಂತು. ಅದೇನು ಉರಿ, ಅದೇನು ಗುರಿ ಹಾಗಿದ ನನ್ನೊಳಗೆ ಅಸಾಮಾನ್ಯ ಸಂಚಲನವನ್ನು ಮೂಡುತ್ತಾ ಇದೆ. ನನ್ನಯ್ಯ ಪೂಜಿಸಿದಂತಹ ರಾಮನ ಕುರಿತಾಗಿ ಆತನ ಬಾಣದ ಮೂಲಕ ತೋರಿಸುತ್ತಾ ಇದ್ದಾನೆ. ರಾಮ ಧ್ಯಾನದಲ್ಲಿ ನಿರತನಾಗುತ್ತಾ, ರಾಮ ಶರಕ್ಕೆ ಈಡಾಗುತ್ತಾ ಸಾಯುವುದಕ್ಕಾಗಿ ಹೊರಟಂತಹ ನನ್ನನ್ನು ಅಪ್ಪ ಕಂಡದ್ದು ಹೌದಾದರೆ ಅವರಿಗೆ ಪುತ್ರಶೋಕ ಎನ್ನುವಂಥದ್ದು ಬಾಧಿಸುವುದು ನಿಜ. ಹಾಗಾಗಬಾರದು. ಬಹಿರಂಗವಾಗಿ ರಾಮನನ್ನು ನಿಲ್ಲಿಸುತ್ತಾ ಯುದ್ಧಕ್ಕಾಗಿ ಸಿದ್ಧರಾಗಿದ್ದೇನೆ. ಸುಗ್ರೀವಾದಿ ಕಪಿಗಳಿಗೆ ತಿಳಿಸು, ನಿಮ್ಮನ್ನು ರಕ್ಷಿಸಲು ನನ್ನಿಂದ ಅಸಾಧ್ಯ ಎಂಬ ಹಾಗೆ, ಸೀತೆಯನ್ನು ಮರಳಿ ಪಡೆಯುವುದಿಲ್ಲ ಎಂಬ ಹಾಗೆ ಹೇಳಿ ಕಳುಹಿಸು. ಯುದ್ಧದಲ್ಲಿ ಸೋತೆ ಎಂಬ ಗಪ್ಪಿ ಹೇಳಿ ಕಳುಹಿಸುತ್ತೇನೆ. ಯಾವಾಗ ಮರ್ಮಾಘಾತವಾಗದಂತೆ ಸಂಗ್ರಾಮವನ್ನು ನಡೆಸುತ್ತಿದ್ದರೆ ಕೆಚ್ಚಿನ ಮಾತುಗಳನ್ನಾಡಿ ನನ್ನೊಳಗಿನ ಕೆಚ್ಚನ್ನು ಎಬ್ಬಿಸುತ್ತಾ ಇರುವೆಯಲ್ಲ. ಇದೋ ಹೇಳಿ ಕಳುಹಿಸುತ್ತೇನೆ ಕೇಳು. ದಾಶಾಶಿರನನ್ನು ಕೊಂದ ಬಳಿಕ ಹೇಳಬೇಕಾದವರಿಗೆಲ್ಲರಿಗೂ ಸೂಕ್ತವಾದ ಸಂದೇಶವನ್ನು ಕೊಡುವುದಕ್ಕೆ ಬದ್ಧನಿದ್ದೇನೆ. ದಾಶಾಶಿರನನ್ನು ಕೊಂದು ಕಳೆಯುವಲ್ಲಿ ನೀನು ನನಗೆ ಅಡ್ಡಿಯಾಗುತ್ತೆ ಎಂದಾದರೆ ಇದೋ ಮಹಾಸ್ತ್ರವನ್ನು ತೆಗೆದಿದ್ದೇನೆ.
ನುಡಿಯನು ಸರಣಿ ರಕ್ಕಸನಿನ ಗೀತಕ್ಕೆ ನೀವು ದಿಸುತ್ತೀ ಪರಿಭವಣೆಗಳು ಕಂದಾಗ ದುಃಖ ಭವಾಬ್ದಿಯುಳ್ಳು ರಗಿಸಿ ಎಲ್ಲನು ಪೋಪರನಿ ಹೇಳು ಮಕ್ಕಳ ಮಗನೇ ಕಂದ ಕಂದ ಹೇಳಪ್ಪ ಹೇಳು ಹೇಳು ನಿನ್ನಂತಹ ಮಗನನ್ನು ಪಡೆಯಬೇಕಿದ್ದರೆ ಪೂರ್ವ ಜನ್ಮದ ಪುಣ್ಯ ಬೇಕಿತ್ತು ಮಗನೇ. ಕುಲದೀಪಕನಾಗಿ ಪ್ರಕಾಶಿಸಬೇಕಾದಂತಹ ನೀನು ನನ್ನ ಕಣ್ಣ ಮುಂಭಾಗದಲ್ಲಿ ಸತ್ತು ಬಿದ್ದಿದ್ದೀಯಲ್ಲ ಮಗನೇ. ಮಗನೇ, ನಿನ್ನ ಸ್ಥಿತಿಯನ್ನು ನೋಡುವುದಕ್ಕೆ ಅಸಾಧ್ಯವಾಗಿದೆ ಮಗನೇ, ಅಸಾಧ್ಯವಾಗಿದೆ ಮಗನೇ. ಮಗನೇ, ನಮ್ಮ ಸರಮಗೆ ಯಾರಿದ್ದಾರೆ ಮಗನೇ, ಯಾರಿದ್ದಾರೆ? ಮಗನನ್ನು ಕಣ್ಣ ಮುಂಭಾಗದಲ್ಲಿ ಸಾಯುವುದಕ್ಕೆ ಯಾಕೆ ಬಿಟ್ಟಿರಿ ಎಂಬ ಹಾಗೆ ನಿನ್ನಮ್ಮ ನನ್ನಲ್ಲಿ ಪ್ರಶ್ನಿಸಿದರೆ ಯಾವ ನಾಲಿಗಿಂದ ಉತ್ತರವನ್ನು ಕೊಡಲಿಯಪ್ಪ? ಹೇಳಪ್ಪ ತರಡಿಸೇನ, ಹೇಳು ಹೇಳು. ವಿಭೀಷಣ, ವಿಭೀಷಣ ಶರಣ ಸೇವಾ ರತ್ನ ಏನಯ್ಯ ನಿಲ್ಲಯ ಕರ್ಣ ಕಾತರಗೊಂಡು ದರಿಗೆ ಏನಯ್ಯ ತರಳ ನಾರೆಂಬುವ ದಿಲ್ನಾದ ಸುಸೂರಿಯ ತರಳ ಯಾರೆಂಬುದಿನ್ಯಾದರು ಸುರಯ್ಯ ಕೊರಗುವುದೇತಕೋ ಹರಣವಿನಗೂ ಮನ ಶರಣ ಏನಯ್ಯ ವಿಭೀಷಣ, ಶ್ರೀರಾಮಚಂದ್ರಮ, ಏನಯ್ಯ ಇದು? ಶರಣ ಜನರಲ್ಲಿ ಸೇವಾ ನಿರತರಲ್ಲಿ ರತ್ನಪ್ರಾಯನಾದವನು ನೀನು. ನಿನ್ನ ಹಿತ ಕಾಯುವಲ್ಲಿ ಬದ್ಧ ದೀಕ್ಷಿತನಾದವನು ನಾನು. ಹೌದು ದೇವ. ಆ ಹುಡುಗ ಯಾರು ಎಂಬುದಾಗಿ ಪ್ರಶ್ನಿಸಿದಾಗ ಏನೋ ಹಾರಿಕೆಯ ಉತ್ತರವನ್ನು ಕೊಟ್ಟೆ ಎಂಬುದಾಗಿ ಆಗಲೇ ಗಮನಿಸಿದೆ. ಹೌದು, ನನ್ನ ಬಾಣಕ್ಕೆ ಅನಿವಾರ್ಯವಾಗಿ ಸತ್ತಾಗ ಮಮ್ಮಲ ಮರುಗುತ್ತಾ ನಮ್ಮೆಲ್ಲರ ಕಂಗಳಲ್ಲೂ ಕಂಬನಿ ಉಸುರುವಂತೆ ಮಾಡುತ್ತಾ ಇರುವೆಯಲ್ಲ ವಿಭೀಷಣ. ಈ ಹಿಂದೆ ನಿನ್ನ ಅದೆಷ್ಟೋ ಮಂದಿ ಸಂಬಂಧಿಗಳು ಅಳಿದು ಹೋದರು ನಮಗೆ ತೋರದೆ ಕಣ್ಣೀರ್ಗರೆದವನು ನೀನು. ಹೌದು ದೇವ. ಆದರೆ ಈ ಕಾಲಕ್ಕೆ ಮನ ಬಿಚ್ಚಿ ಅಳುವೆ ಅಂತಾದರೆ ಈತನು ನಿನಗೆ ಅತ್ಯಾಪ್ತನಾದ ಬಂಧುವೇ ಇರಬೇಕೆಂಬ ಭಾವ ಬಲವಾಗುತ್ತಾ ಉಂಟು. ವಿಭೀಷಣ, ಹೇಳು ಯಾರು ಆ ಹುಡುಗ? ದೇವಾ ದೇವಾ ನೀನೇ ಗತಿನುತ ಸಂಭಾವಿಸಲು ಸತಿಸುತ್ತೆ ಸತಿಸುತ್ತರು ಸೋದರ ಭಾವ ತೊರೆದೈ ತಂದು ಕುಲದ ಪಕೀರ್ತಿ ಹೊತ್ತಾಯ್ತು. ಕಾವದೇವನುಳ್ ಅನೃತವಾಡಿದ ಭಾವ ಎರಡ ಬಲಾದ ಲೋಕದಿ ಸಾವುದುಳ್ಳಿತು ರಾಮ ಸಾವುದುಳ್ಳಿತು ಕೃಪೆಯ ಮಾಡಲ್ದಿರಗಿ ಪದ ತಳದಿ ನೀನೇ ಗತಿಯೇನು ರಾಮ
ನನ್ನನ್ನು ಕ್ಷಮಿಸಬೇಕು ದೇವ, ಕ್ಷಮಿಸಬೇಕು. ವಿಭೀಷಣ, ಕ್ಷಮಿಸಬೇಕೆ? ಯಾಕಪ್ಪ, ಏನಾಯಿತು? ಶರಣ ಎಂದು ಹೇಳಿಕೊಳ್ಳುತ್ತಾ ನಾನು ಸಿಗಿದಂತಹ ದೈವಾಪರಾಧವನ್ನು ಮನ್ನಿಸಬೇಕು ದೇವ, ಮನ್ನಿಸಬೇಕು. ದೈವಾಪರಾಧವಾಯಿತೆ? ಹೇಗೆ ದೇವ? ಈತನು ಯಾರು ಎಂಬುದಾಗಿ ಕೇಳಿದ ಆ ಕಾಲಕ್ಕೆ ದೈತ್ಯೇಶನಾದಂತಹ ರಾವಣನ ಸಾಕು ಮಗ ಎಂಬುದಾಗಿ ಆಡಿದ್ದೆ. ಹೌದಲ್ಲವೇ? ಸಾಕು ಮಗನಲ್ಲ ಸ್ವಾಮಿ, ಮತ್ತೆ ಸಾಕು ಮಗನಲ್ಲ. ಯಾರು? ಈತನು ನನ್ನ ಮಗ, ನನ್ನ ಸ್ವಂತ ಮಗನಿದ್ದಾನೆ. ನಿನ್ನ ಮಗನೇ? ಹೌದು, ತರಣಿಸೇನಾ ಎಂಬುದಾಗಿ ಈತನ ಹೆಸರು. ನಿಜವನ್ನು ಆಡಿದರೆ ನೀವೆಲ್ಲಿ ಸೋಲನ್ನು ಅಂಗೀಕರಿಸಿಕೊಳ್ಳುತ್ತೀರ ಎಂಬ ಒಂದೇ ಒಂದು ಕಾರಣಕ್ಕೆ ಬೇಕಾಗಿ ಸುಳ್ಳನ್ನೇ ಆಡಿಬಿಟ್ಟೆ ದೇವ, ಸುಳ್ಳನ್ನೇ ಆಡಿಬಿಟ್ಟೆ. ಈ ಶರಣನಿಗೆ ತಪ್ಪು ಮಾಡುವುದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಅಸಾಧ್ಯವಾಗಿ ಹೋಯಿತು ದೇವ. ಅದನ್ನು ನೀವೇ ಕ್ಷಮಿಸಬೇಕು, ನೀವೇ ಕ್ಷಮಿಸಬೇಕು. ವಿಭೀಷಣ ದೇವಾ, ಎದ್ದೇಳಯ್ಯ. ಏನು ಮಾಡಿಬಿಟ್ಟೆಯಪ್ಪ? ನಿನ್ನ ಮಗನನ್ನು ನಾನು ಬೇರೆ ಕಾಣುತ್ತಾ ಇದ್ದೇನೆ. ನನ್ನ ಮಗನಂತೆಯೇ ಪೊರೆಯುತ್ತಿದ್ದೇನಲ್ಲ. ಹೌದೇ? ಹಾಗೆಂದು ನೀನು ಮಾಡಿದ್ದನ್ನು ತಪ್ಪು ಎಂದು ಹೇಳಲಾರೆ. ಸರಿ, ಬ್ರಹ್ಮ ಕೊಟ್ಟ ವರದ ಬಲ ಸತ್ಯ ಹೌದಾದರೆ ಯಾವ ಕಾಲಕ್ಕೂ ಧರ್ಮವನ್ನು ಬಿಟ್ಟು ನಡೆಯನ್ನು ತೋರಿದವನಲ್ಲ, ನುಡಿಯನ್ನು ಆಡಿದವನಲ್ಲ. ಹೌದು ದೇವ. ಹಾಗಾಗಿ ನೀನು ಮಾಡಿದ್ದು ಸರಿಯಾಗಿಯೇ ಇದೆ. ಸರಿ, ಶರಣ ಧರ್ಮ ರಕ್ಷಣೆಗೆ ಬೇಕಾಗಿ ಸ್ವಜನ ವ್ಯಾಮೋಹವನ್ನೇ ಬಿಟ್ಟು ತನ್ನ ಮಗನನ್ನೇ ಬಲಿಕೊಟ್ಟಂತಹ ನೀನು ಎಂತ ಎತ್ತರಕ್ಕೆ ಏರಿಬಿಟ್ಟೆಯಪ್ಪ. ಹೌದೇ? ಶರಣರ ಸಾಲಿನಲ್ಲಿಯೇ ರತ್ನಪ್ರಾಯರಾಗಿ ಮೆರೆದಾಡುತ್ತಾ ಶರಣ ಸೇವೆ ಏನು ಎಂಬುದನ್ನು ಲೋಕಕ್ಕೆ ಭಾಷ್ಯವಾಗಿ ಬರೆದುಕೊಟ್ಟೆ. ಬ್ರಹ್ಮ ಕೊಟ್ಟಂತಹ ಆಯುಷ್ಯ ತೀರಿ ಹೋದ ಮೇಲೆ ನಿನಗೆ ಸಾಯುಜ್ಯವೇ ದೊರಕುವಂತಾಗಲಿ ಎಂದು ನಾನು ಹಾರೈಸುತ್ತೇನೆ. ಶರಣ ಸೇವಾರತ್ನನಾದಂತಹ ನಿನ್ನ ಬದುಕು ಲೋಕಕ್ಕೆ ಆದರ್ಶವಾಗಲಿ. ಇದೇ ಲೋಕಕ್ಕೆ ಸದಾ ಸರ್ವದ ಸನ್ಮಂಗಳವನ್ನುಂಟು ಮಾಡಲಿ. ಭದ್ರಂ ಶುಭಂ ಮಂಗಳಂ. ರಾಮ ಕಥೆಯೇ ಮಧು ಮಧುರ, ಈಗ ಪರ ಸುಖಗಳ ಒಲಿವ. ರಾಮ ಕಥೆಯೇ ಮಧು ಮಧುರ, ಸೂರ್ಯವಂಶದ ದಶರಥ ರಾಜನ ಯಾಗದ ಪುಣ್ಯದ ಫಲವಾಗಿ ಭೂಮಿಗೆ ಜನಿಸಿದ ಶುಭವನ್ನು ಹರಸಿದ ರಘುಪತಿ ರಾಮನೆ ದಾಶರಥ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ರಾಮ ರಾಮ. ನಮಗ